ನಮಸ್ತೆ, ನಾನು ನಿಮ್ಮ ವಿಜಯ. ಸಮಸ್ತ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಹಾಗೆ ನೀವು ನೋಡ್ತಿದ್ದೀರಾ ವಿಜಯ ವ್ಲಾಗ್ಸ್ ಬೆದ್ರ. ನಾನಿವತ್ತು ಮಾಲ್ಪುರಿ ಮಾಡೋಣ ಅಂತಿದ್ದೇನೆ. ಹಾಗಾದರೆ ನಾವು ಮಾಲ್ಪುರಿ ಮಾಡೋಣ, ಬನ್ನಿ ಹೋಗುವ. ಸಕ್ಕರೆಯನ್ನು ಇದಕ್ಕೆ ಹಾಕಿ 3/4 ಕಪ್ ನೀರನ್ನು ಹಾಕಿ ಹಾಕಬೇಡ, ಬಿಸಿ ಮಾಡಿಕೊಳ್ಳುವ. ಏಲಕ್ಕಿ ಮತ್ತು ಒಳ್ಳೆ ಮೆಣಸನ್ನು ಕುಟ್ಟಣಿಗೆಯಲ್ಲಿ ಕುಟ್ಟಿ ಅದಕ್ಕೆ ಹಾಕ್ತೇನೆ. ಈಗ ಸಾಕಾದು ಬಿಸಿ ಅದು. ಈಗ ನಾವು ಮಾಲ್ಪುರಿ ಮಾಡಲಿಕ್ಕೆ ಇದು 1 ಕಪ್ಪು ಮೈದಾನ ಜಲ್ದಿಯಲ್ಲಿ ಜಾಲಿಸ್ಕೊಳ್ಳುವ. ಈಗ ಇದನ್ನು ಸೋಸ್ತೇನೆ ನಾನು. ಸೋಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳುವ. ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ, ಮತ್ತು ಬೇಕಾದಷ್ಟು ಹಾಕಿ ಅದನ್ನು ತಿರುಗಿಸಿ ಕಲಸುವ. ನೋಡಿ, ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ ಚೂರು. ನೀರು ತೆಳುವಾಗಬೇಕು ಚೂರು. ಸರಿ ಕಲಿಸುವ. ಅದು ತೆಳುವಾಗ್ತದೆ. ಅರ್ಧ ಗಂಟೆ ಮತ್ತೆ ಇಟ್ಟು ಮುಚ್ಚಿಡುವ. ನೋಡಿ, ಹೀಗೆ ಹಾಕಿದ್ರೆ ಸಾಕು. ನೋಡಿ, ಇದಕ್ಕೆ ಕಲ್ಲರಿಗೆ ನಾನು ಅರಶಿನ ಹಾಕ್ತಿದ್ದೇನೆ. ಮತ್ತು ಸ್ವಲ್ಪ ಕಲಸಿ ಮತ್ತೆ ಇಡುವ. ಇಲ್ಲದ್ರೆ ಕೇಸರಿ ಇದ್ದರೆ ಕೇಸರಿ ಹಾಕ್ಬೋದು, ನಾನು ಮಾತ್ರ ಅರಶಿನ ಹಾಕಿದ್ದೇನೆ. ನೋಡಿ, ಈಗ ಇದಾಗಿದೆ. ಇಷ್ಟು ತೆಳೆದ್ರೆ ಸಾಕು. ಈಗ ಹಾಕುವ. ಸ್ವಲ್ಪ ಬೆಂಕಿಯಲ್ಲಿ ಬೇಯಿದೆ, ಮೀಡಿಯಂ. ಈಗ ನೋಡಿ, ಮಚ್ಚ ಹಾಕುವ. ಇದನ್ನು ಮಚ್ಚ ಹಾಕಿ 2 ಸೈಡ್ ಒಂದೇ ಲೆಕ್ಕ ಕಾಯಿಲಿ. ಈಗ ನೋಡಿ, ತೆಗೆಯುವ. ಇದನ್ನು ಹೇಗಿಟ್ಟು ನಾವು ಸ್ವಲ್ಪ ಹೀಗೆ ಒತ್ತುವ. ಎಣ್ಣೆಲ್ಲ ಇಳಿದೋಗ್ಬೇಕು, ಅಷ್ಟರವರೆಗೆ ನಾವು ಹೀಗೆ ಇಟ್ಕೊಳ್ಳುವ. ಮತ್ತು ಎಲ್ಲದೂ ಹಾಗೆಯೇ ಮಾಡುವ. ನೋಡಿ, ನಮ್ಮ ಮಾಲ್ಪುರಿ ರೆಡಿ ಆಯಿತು. ಈಗ ಇದು ಬೆಂದಿದ ಹೇಗೆ ಬಂದಿದೆ ನೋಡುವ. ನೋಡಿ, ಸೈಡೆಲ್ಲ ಕ್ರಿಸ್ಪಿಯಾಗಿ ಬಂದಿದೆ. ಒಳಗೇನು ಬೆಂದಿದೆ ಚಂದ. ಇದು ನೀವು ಹೀಗೆ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚಂದ ಬಂದಿದೆ ಅಂತ ನಾನು ನೋಡಿದೆ, ನನಗೆ ಗೊತ್ತಾಯ್ತಲ್ಲ. ನೀವು ನೋಡಿ, ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.